ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನು ಪ್ರತಿಭಟಿಸಿ ಸಿಪಿಐಎಂ ಹೊಸಂಗಡಿಯಲ್ಲಿ ಪ್ರತಿಭಟನಾ ಸಂಗಮ ನಡೆಯಿತು. ಸಿಪಿಐಎಂ ಮಂಜೇಶ್ವರ ಏರಿಯಾ ಸಮಿತಿಯ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಸಿಐಎ ವಿರುದ್ಧ ಪ್ರತಿಭಟನೆ ನಡೆಸಿದ ಕಾರಣ ಮುಂದಿಟ್ಟು ಸಿಪಿಐಎಂ ಜನರಲ್ ಸೆಕ್ರೆಟರಿ ಸೀತಾರಾಮ್ ಯೆಚೂರಿಯ ವಿರುದ್ಧ ದಿಲ್ಲಿಯಲ್ಲಿ ನಡೆದ ಕೋಮುಗಲಭೆಯ ಆರೋಪಿಯಾಗಿ ಚಿತ್ರಿಸಿ ಅವರ ವಿರುದ್ಧ ಕೇಸ್ ಹಾಕಿದ ವಿಷಯವಾಗಿ ಪ್ರತಿಭಟನೆ ನಡೆಯಿತು. ಸಿಪಿಐಎಂ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಕೆಆರ್ ಜಯಾನಂದ, ಬೂಬಾ, ಕಮಲಾಕ್ಷ, ರವೀಂದ್ರ ಶೆಟ್ಟಿ, ಬಾಲಕೃಷ್ಣ ಮಾಸ್ಟರ್ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಅತಿ ಸಕ್ತವಾದ ಪ್ರತಿಷೇಧ ಎಲ್ಲಿಡುಂಡಾಗ ಆ ಪ್ರತಿಷೇಧದ ನೇತೃತ್ವ ಸ್ಥಾನಗಳು ಸೀತಾರಾಮಯ್ಯರಲ್ಲ, ಬೃಂದಾಕಾರರಲ್ಲ, ಪ್ರಕಾಶ್ಕಾರರಲ್ಲ ಕೆತ್ತರಂಜಿನ ಇಂಡಿಯಾದ ಕಮ್ಯುನಿಸ್ಟ್ ಪ್ರಸ್ಥಾನದ ಪ್ರಧಾನವಾದ ಪ್ರಜೆ ನೇತಾರನಕ್ಲಿ ಐಟ್ ಭಾಗವಹಿಸಿದರು. ಆ ಭಾಗವಹಿಸಿದ ಪದಾರ್ಥವನ್ನು ಇನಿ ಕಳುವ ಕೇಸಿ ಪಾಡದೆ ಮೋದಿ ಗೌರ್ಮೆಂಟ್ ಸೀತಾರಾಮಯ್ಯರಿಲ್ಲ ಬಾಕಿ ಜನಕ್ಕೆ ಉಳೈ ಪಾಡೋದು ಇದು ಮಾಡ್ಕೊಂಡು ಚಿಂತೆಡಾದುಂಡು ಪುಡವು ಎಂಕ್ಲೆಗೆ ಬಿಜೆಪಿ ಗೌರ್ಮೆಂಟ್ ಒಂಜೇ ಪಣಿ ಇರುಪುಡವು ದುಂಬು 1978 ತುರ್ತು ಪರಿಸ್ಥಿತಿ ಪ್ರಖ್ಯಾಪನ ಮಂತ್ರಂಜಿನ ಸಂದರ್ಭಗಳು ಶ್ರೀಮತಿ ಇಂದಿರಾ ಗಾಂಧಿಗೆ ಎದುರಾದ ಡೆಲ್ಲಿ ಯೂನಿವರ್ಸಿಟಿದ SFI ಯೂನಿಟ್ ಸೆಕ್ರೆಟರಿ ಡೆಲ್ಲಿ ಜವಾಹರ್ಲಾಲ್